ಸಂಧಿಸಿದ ಮಂದಿಯೊಳಗೆ ಕುಂದಗನ್ನಡ ಮೇಲೆ ಮುಗಿಂದ್ರನೇ ಬಾ ಇಲ್ಲಿ ಅದೇ ಒಂದು ವಿಡಿಯೋ ನಮ್ಮನ್ನ ನಾಗರಾಜ್ ಶೆಟ್ಟರ್ ಫೋನ್ ಮೂಲಕ ಇಲ್ಲಿವರೆಗೆ ಬರ್ಸಿದ್ದು. ನಮ್ಮ ಕುಂದಾಪುರ, ನಮ್ಮ ಭಾಷೆ, ನಮ್ಮ ಬದುಕು, ನಾವು ಹೆಂಗ್ ಮಾತಾಡ್ರು ಚಂದ. ಅದಕ್ಕೋಸ್ಕರ ಇವತ್ತು ಇಷ್ಟೆಲ್ಲ ಜನ ಸೇರಿತಂತ ಹೇಳ್ರೆ ಇದು ಯಾವ್ದಕ್ಕೆ ಗೌರವ ಕೇಳ್ರೆ ಕುಂದಾಪುರ ಕನ್ನಡಕ್ಕೆ ಸಿಕ್ಕ ಗೌರವ, ಕುಂದಾಪುರ ಕನ್ನಡಕ್ಕೆ ಸಿಕ್ಕ ಜಯ. ಆತ್ಮೀಯತೆ, ಸಂಸ್ಕಾರ, ಸಂಸ್ಕೃತಿ, ಪ್ರೇಮ, ವಿಶ್ವಾಸ, ನೀತಿ, ನ್ಯಾಯ ಇದೆಲ್ಲ ಪ್ರೀತಿ ಒಂದೇ ಭಾಷೆಯಲ್ಲಿ ಅಡಗದ್ದು ಯಾವ್ದು ಕೇಳಿದ್ರೆ ಅದು ಕುಂದಾಪುರ ಕನ್ನಡ ಮಾತ್ರ. ಬಸರೂರ, ಕಂದಾವರ, ಬಳುಕೂರ, ಕೋಡಿ, ಹುಣಸಮಕ್ಕಿ, ಹಾಲಾಡಿ, ಹೆಂಗವಳ್ಳಿ, ಬೆಲ್ವೆ, ಅಲ್ವಾಡಿ, ಮಡಮಕ್ಕಿ, ಶೇಡಿಮನಿ, ರಟ್ಟಾಡಿ, ಅಮಾಸ್ಬೈಲು, ಹೆಸ್ಕೂತರು, ಮೊಳಹಳ್ಳಿ, ಮಂಡಾಡಿ, ಹೆರಾಡಿ, ಬಳುಕೂರ, ಮೊಳಹಳ್ಳಿ, ಮಂಡಳ್ಳಿ, ಹಾರದಳ್ಳಿ, ಅಸೋಳು, ಕೆದೂರು, ಒಕ್ವಾಡಿ, ಬೇಳೂರು, ಕೆರಾಡಿ, ಹೊಸೂರು, ಇಡೂರು, ಕುഞ്ഞാಡಿ, ಬೆಳ್ಳಾಲ, ಚಿತ್ತೂರು, ಆಲೂರು, ವಣಸಿ, ನೂಜಾಡಿ, ಕುಂದಗಾರತ್ನಾಡಿ, ಹರ್ಕೂರು, ಹತ್ಲಾಡಿ, ಸೇನಾಪುರ, ತ್ರಾಸಿ, ಹೊಸಾಳ, ಕುಚ್ಚಾಡಿ, ಗಂಗೊಳ್ಳಿ, ತಪ್ಪೇತು, ರೇವಕೊಂಡ, ಕಲ್ಯಾಣ, ಕೆಂಚನೂರು, ಕರ್ಕಂಬಿ, ಶಾಲಾಡಿ, ಶಂಕರನಾಡ, ಕೊಳ್ಳೋಡಿ, ಅಂಪಾರು, ಕೊಡ್ಲಾಡಿ, ಆದ್ರಿ, ಸಿದ್ದಾಪುರ, ಉಳ್ಳೂರು, ಮಚ್ಚಟ್ಟ, ಹೊಸೂರು, 74, ಎಡಮಗ್ಗೆ, ಕಮಲೇಶ್ವರ, ಶೀರೂರು, ಎಡ್ತರೆ, ತಕ್ಕರ್ಸೆ, ಬೈಂದೂರು, ಪಡುವರೆ, ಬೀದೂರು, ಕಂಬಕಾಣ, ಕೊಲ್ಲೂರು, ಮಧೂರ, ಜಡ್ಕಲ್ಲ, ನಾಡ, ಹಡವು, ಹಳ್ಳಿ ಹೊಳೆ, ಈಚಿಂದ ಹಾಲೆ, ಬಾರ್ಪುರ, ಎಡ್ತಾಡಿ, ಆಮೇಲೆ ಕೂಡ್ಲಿ, ಬಂಡಿಮಠ, ಕೂರಾಡಿ, ಮಂದರ್ತಿ, ಮೈಕೊಮ್ಮೆ, ಈಚಿಂದ ಆದ್ರೆ ಕೊಕ್ಕರ್ಣೆ, ಬೈದೆ ಬೆಟ್ಟ, ಚಗಿರಿ ಬೆಟ್ಟ, ಕಂಗಿ ಬೆಟ್ಟ, ಸೂರಿ ಬೆಟ್ಟ, ಒಡ್ಡಂ ಬೆಟ್ಟ, ಬೈದೆ ಬೆಟ್ಟ, ಆಮೇಲೆ ಕೆಂಜೋರ, ಪಾದಮಠ, ಸಿರಿಗುಡಿ, ಆಚಿನಾದ್ರೆ ಹೆಪ್ರಿ, ಸಂತೆಗಟ್ಟೆ, ಕನ್ನಾರ, ಕರ್ಚೆ, ಬ್ರಹ್ಮವರ, ಮತ್ತೀಚಿನವರ, ಸಹಸ್ಥಾನ, ಸಾಲಿಗ್ರಾಮ ಇದೆಲ್ಲ ನಮ್ಮ ಕುಂದಾಪುರವೇ. ಎಷ್ಟು ಲಕ್ಷ ಜನಸಂಖ್ಯೆಯಲ್ಲ ಇಷ್ಟು ಊರಿಗೆ ಹೇಳಿ. ಇವರೆಲ್ಲ ಒಟ್ಟಾಗಿ ನಾವು ಹಾತ ಬತ್ತ ಹೊಯ್ಕ ವರ್ಕ ಹುಣಕ ತಿನ್ಕ ಪಡ್ಕ ಗಮ್ಮತ್ತು ಗಜಲಪ್ಪ ಎಲ್ಲ ಮಾಡ್ತಾ ಇದ್ರೆ ನಮ್ಮೂರಿನ ಭಾಷೆ ಮುಂದೆ ಇನ್ಯಾವ ಭಾಷೆ ಅಂತ ಹೇಳಿಕಮ್ಮ ಇದಿಷ್ಟ. ಆಮೇಲೆಲ್ಲ ಬೇರೆ ನೀವು ಹೇಳಿಕ್ಕೂ ಸಹ ಕೆಲವೊಂದು ಭಾಷೆ ಕೆಲವೊಂದು ಊರು ಬಿಟ್ಟು ಹೋಯ್ಕಂದ್ರೆ ಎಲ್ಲ 1994ರಲ್ಲಿ ಪ್ರಿಂಟ್ ಆದಂತ ಒಂದು ಬುಕ್ಕಲ್ಲಿ ಇದ್ದಂತ ಹೋಬಳಿ ಬಗ್ಗೋಡಿ ಹೇಳಿ ಅಲ್ಲ ಬಗ್ವಾಡಿ ಬಿಟ್ಟಿನಿ, ಮಹಿಷಾಸ ಮರ್ತೀನಿ, ಭಗವಂತ ಅದನ್ನು ಬಿಟ್ಟಿನಿ. ಹನ್ನೆರಡು ಬ್ರಹ್ಮಾಂಡದೊಳಗೆ ಬಂತಾರೆ ಯಾವ್ದ ನಮ್ಮ ಕುಂದಾಪುರ ಭಾಷೆಯಲ್ಲಿ ಏನ್ ಕೇಳಿದ್ರೆ ಆತ್ಮೀಯತೆ ಬಹಳ ಹೆಚ್ಚಿದೆ. ಆತ್ಮೀಯತೆ ಅಷ್ಟು ಸುಂದರ ಅಷ್ಟು ಇದೆ. ಯಾಕಂದ್ರೆ ಯಾರೋ ಒಬ್ರು ಫೋನ್ ಮಾಡಿ ದುರ್ಗಾ ಸಭಾಗೃಹ ಎಲ್ಲಿ ಕೇಳಿ. ದುರ್ಗಾ ಸಭಾಗೃಹ ಅಂದ್ರೆ ನಮ್ಮ ಮನೆಯಿಂದ ಚೂರು ಕೇಳಬಾರೆ ಹಂದಾಡಿಲ್ಲ ಒಂದು ದುರ್ಗಾ ಸಭಾಗೃಹ. ದುರ್ಗಾ ಸಭಾಗೃಹ ನಮಗೆ ಗೊತ್ತಿಲ್ಲ. ಕೇಳು ನಮ್ಮ ಭಾಷೆ ಹೆಂಗ್ ಮಾತಾಡೋದು ಚಂದ ಅಂತ ಹೇಳಿ ಯಾಕೆ ಅಂದ್ರೆ ಉತ್ತಮರು ಇರುತ್ತಿರಲು ಮುತ್ತಕ್ಕೂ ಜಗಕ್ಕೆಲ್ಲ, ಉತ್ತಮರು ಇರುತ್ತಿರಲು ಮುತ್ತಕ್ಕೂ ಜಗಕ್ಕೆಲ್ಲ, ಮತ್ತ ಕುಂದಾಪುರದವರು ಇರುತ್ತಿರಲು ಬಿತ್ತನೆಯಕ್ಕೂ ಮಳೆಯಕ್ಕೂ ಸರ್ವಜ್ಞ. ಈ ವರ್ಷ ಮಳೆ ಬಂದಿದ್ದು ನೀವೆಲ್ಲ ಒಂದು ಸೇವೆ ಮಾಡಿದ್ರಿಂದ ಮತ್ತೆ ಮಧ್ಯೆ ನೀವು ಕೂಗ್ತೇ ಇರ್ಕೊಂಡು ಹೊರಗುತ್ತೆ ನಂಗೆ ಗೊತ್ತಾಯ್ತು. ಯಾಕಂದ್ರೆ ಮಧ್ಯಾಹ್ನ ಹೊಟ್ಟೆ ತುಂಬ ಉಂಟದ್ದು ನಾವು ಅನಿಲ್ ಶೆಟ್ಟಿ, ಡಿ ಶಿವಮೇಶ್, ವಾಚಣಿಗೆ, ಚೀರಾಣಿಗೆ ಏನ್ ತಾಕೋದು ಪೂರ ಕಡಿಗೆ ವಾಟ್ಸಪ್ ಎಲ್ಲಿ ಇದೆ ಆನ್ಲೈನ್ ಏನ್ ಬಂದ್ರೆ ಫುಡ್ ತಿಂಬುದೆಲ್ಲ ಅದರಿಗೆ ಬಂತು. ಹೆಸರು ಹೇಳುವುದಿಲ್ಲ ನಾನು, ಯಾವುದೆಲ್ಲ ಕಂಪನಿಗಳು ಬಂತು ಆನ್ಲೈನ್ ಮನೆ ತಿಂಡಿ ತಂದ್ಕೊಡು. ಇನ್ನು ಒಂದೇ ಆನ್ಲೈನ್ ಬರ್ತಿದ್ದು ಯಾವ್ದು ಕೇಳಿದ್ರೆ ಉಂಡ್ರ ಕೊಳ್ಳೆ ಬಾಯಿ ತೊಳಸು ಒಂದು ಅದು ಒಂದು ಬಂದ್ರೆ ನಮ್ಮ ಜೀವಮಾನದಾಗ ಏನೂ ಇಲ್ಲ. ಅದೇ ಆನ್ಲೈನ್ ಬೆಳೆಸಿಬಿಟ್ಟು ಮಾತ್ರ ಆ ಮಕ್ಕಳು ಅದೇ ರೀತಿ ಬೆಳೆದು ಕೆಲವು ಸರಿ ಹೋದಲ್ ಕಾಣಿ ಆ ಮಕ್ಕಳು ಕೊಟ್ಲ ಆಮಿ ಕಣಗಿ ಕೊಟ್ಲ ಆಮಿ ಕಾಣೋ ಯಾರು ಕಾಣದಲ್ಲಿ ಅಪ್ಪ ಅಪ್ಪ ಇಲ್ಲ ಆನ್ಲೈನ್. ಅದಕ್ಕೆ ಅಲ್ಲ ಯಾಕಂದ್ರೆ ವಾಟ್ಸಪ್ ಹಾಕ್ತೀರಿ ನೀವು ಇಡೀ ಹಾಕುದಿಲ್ಲ, ಅರ್ಧ ಮರ್ಧಕ್ಕೆ ಹಾಕಿ ಬಿಡ್ತೀರಿ. ನೀವು ಕೇಳಿದ್ರೆ ಶಾಕ್ ಆಗ್ತೀರಾ, ದಿಗಲ್ ಹಾಕ್ತೀರಾ, ಎದೆ ಹೊಡಿತೀರಾ, ಸಾಯ್ತೀರಾ, ಬಾಯಿ ನೀರು ಬಿಡ್ತೀರಿ. ಇದೇ ಅದಕ್ಕೆ ಕೆಲವು ಸಲ ಏನಾಗ್ತಂದ್ರೆ ನಾನೇ ಒಂದು ಏನಕ್ಕೆ ಮೊನ್ನೆ ಒಂದು ಕುಡಿತು ಮಾಡ್ತಾ ಕಳಬಾಯಿ ಹಿಂಗೆಲ್ಲ ಸೋರಿ ಪಡಿ ಬಸೋದಿಲ್ಲ. ಇವ್ರು ವಿಡಿಯೋ ಮಾಡ್ತಾರೆ, ಅವ್ರು ಅಣ್ಣನ ಕಳಿಸ್ತಾರೆ. ನಮ್ಮ ಮನೆಯ ಮುಗಿನ ಸಾಕುದಿಲ್ಲ ಅಂತ ಹೇಳಿ ಎಷ್ಟು ಲೈಕ್ ಸಾಕ್ತಾರೆ ಕಾಣಿ ಅಂತ ಅವ್ರಿಗೆ ಒಂದು ಖುಷಿ ಆಯ್ತು. ನಮ್ಮ ಬಾವ ಕಾಣಿ ಮಗಿ ಸಿರಪ್ ಕೊಡ್ಸೋ ಚಂದ ಕಾಣಿ ಅಂತ ಕಳಿಸ್ತಾರೆ. ಅದು 4-15 ಜನ ಹಾಕೋದ್ರೊಳಗೆ ವಿಡಿಯೋ ಮಾತ್ರ ಹೋಯ್ತು. ಕೆಳಗೆ ನಮ್ಮ ಬಾವ ಮಗಿನ ಸಾಂಗದ ಕಾಣಿ ಅಂತ ಹೋಯ್ತು. ಅದು ಒಂದು 8 ದಿವಸ 7 ದಿವಸ ಬಿಟ್ಟು ಇದು ವಾಟ್ಸಪ್ ಅಲ್ಲಿ ಹೆಂಗ್ ಬಂದ್ ಗೊತ್ತಾ,
ಈ ನರ ಪಾಪಿ ಕೈಗೆ ಸಿಗುವ ತನಕ ಶೇರ್ ಮಾಡಿ, ಮಗುವನ್ನು ಕೊಲ್ಲಲು ಪ್ರಯತ್ನಿಸುತ್ತಿದ್ದಾನೆ. ಗೆಳೆಯರೇ ಶೇರ್ ಮಾಡಿ. ಯಾರೇ ಇದೆಲ್ಲ ಹೇಸಿಕೆ ಅಲ್ವೇ? ಅದಕ್ಕೆ ನಾನು ಹೆದರ್ಕೊಂಡು ಎರಡನೇ ಜನ ಬಂದ್ರು ರಾತ್ರಿ ಗಟ್ಟಿ ರಿಕ್ಷಾ ಮಾಡ್ಕೊಂಡು ಕೀರ್ತಿ ಬೇರೆ ಮಾತಾಡ್ಕೊಂಡು ನೀನೇ ಹೋಯ್ ಬಾ, ಈ ನರ ಪಾಪಿ ಮಗಿದ್ ಗೊತ್ತ ಬಂದಿರ ಮತ ಹಾಕ್ತಿರಲ್ಲ ಮಾಡಿ ಓಕೆ ಹೇಳ್ಕೊಂಡು ನಾನು ಇದು ಬೇಡ ಮಾಡ್ಕೊಂಡ್ರೆ ಓಕೆ ನೀವು ವಾಟ್ಸಪ್ಗೆ ಕೊಡಿಸೋದು ಅರ್ಧಂಬರ್ಧ ನಮ್ಗೆ ಹೇಳಿಕೆ ಪೂರ್ತಿ ಹೊರಡ್ಬೇಕು ಗೊತ್ತಾಯ್ತಲ್ಲ. ಅದು ಯಾರ ಮನೆ ಹೊಂಚಿ ಮೇಲೆ ಕಾಕಿ ಕೂಕೊಂಡಿತ್ತು ಅಂತ ಹೇಳ್ಬೋತಿನ 25 ಜನರ ಬಾಯಿಗೆ ಹೋಗ್ತೀನಿ, ಯಾರ ಮನೆ ಹೊಂಚಿ ಕಾಕಿ ಕೊಚ್ಕೊಂಡೇ ಹೋಯ್ತು. ಅದಕ್ಕೆ ಮೆಸೇಜ್ ಎಲ್ಲೆಲ್ಲೆಲ್ಲೆಲ್ಲ ಹಾಕ್ತಾ ಇರ್ತವೆ. ಅದಂದ್ರೆ ಫೇಸ್ಬುಕ್ ವಾಟ್ಸಪ್ಪಿನ ಕಾಲವೇ ಹಾಗೆ, ಎಲ್ಲವೂ ಕೂಡ ಅದರಲ್ಲೇ ಇರಬೇಕು. ಹಾಗೆ ಒಂದು 18-20 ಜನ ಸಭೆಯನ್ನು ಕೂತಿದ್ದೀವಿ. ಬಿಟ್ಟಿದ್ರೆ ನಮ್ಮ ಬೆಂಗಳೂರು ಪೇಟೆ ಕಂಡದ್ದೇ ಅಲ್ಲ ಗಣಿ ಓಡ್ ಹೆದರಿಕೆ ಇಲ್ಲ. 20-18 ಜನ ಇಲ್ಲಿದ್ರೆ ಹೀಗೆ ಮಾತಾಡ್ತಿದ್ರೆ ನಾನು ಮಾತಾಡ್ಬೇಕಂತ ಅಂದ್ರೆ ಸಭಾ ಕಾರ್ಯಕ್ರಮ. ಆಮೇಲೆ ನನಗೆ ಹೇಳಿದ್ರೆ ಸಭಾ ಕಾರ್ಯಕ್ರಮ ಒಂದು 2 ಸೆಂಟೆನ್ಸ್ ಮಾತಾಡಿ. ಫಸ್ಟ್ ಕುಂದಾಪುರ ಕನ್ನಡ ಇಲ್ಲ ಬೇಗ ಮಾತಾಡಿ ಮುಗುದೇ ಕುಂದಾಪುರ ಕನ್ನಡ. ಅದಕ್ಕೆ ಇನ್ನಿನ್ನ ಈ ಕಾಲ್ ಸೆಂಟರ್ಗೆಲ್ಲ ಕುಂದಾಪುರದ ಹೆಣ್ಗಳನ್ನೇ ತಗೊಂಡ್ಕೊಂಡು ಬೇರೆ ಎಲ್ಲರೂ ಕಾಣಿ, ಎಲ್ಲರೂ ಕಾಲ್ ಮಾಡಿ ಏನಾದ್ರು ನೀವು ಕರೆ ಮಾಡಿದ ಚಂದಾದಾರರು ಬಿಜಿ ಆಗಿದ್ದಾರೆ, ಸ್ವಲ್ಪ ಹೊತ್ತಿನ ನಂತರ ಪ್ರಯತ್ನಿಸಿ. ಯಾವುದು ಎಟ್ಟೊತ್ತೆ ಅದೇ ನಮ್ಮ ಕುಂದಾಪುರದ ಹೆಣ್ಗಳನ್ನ ಹಾಕಿ ಅವ್ರಿಗೆ ಕುಡಿಸೋದೆಲ್ಲ ಕಡಿಮೆ ಮಾಡಿ. ಅಲ್ದಿರಿ ಯಾರು ಬಾವಿ ಬಿದ್ದೀರಿ, ಯಾರು ಮನೆ ಹುಡುಕುತ್ರೆ ಕಿಚ್ಚು ಬಿದ್ದಿದ್ದೀವಿ, ಈ ನಮ್ಮನೆ ವಾಯ್ನಾಗ ಮಾಡ್ತಾ ಇದ್ರೆ ಹುಡುಕುತ್ರೆ ಓದಿ ಸುತ್ತ ಅದಕ್ಕೆ ನಮ್ಮದೇ ಚಂದ ನಮ್ಮದೇ ಸಾಕೊಂಡು ಹಾಗೆ ಇಲ್ಲ ಸಭೆ ನೀವು ಮ್ಯಾನೇಜರ್ ಹೆಂಗೆ ಕೈತೇವೆ ಹಾಗಾಗಿ ಕಾಣಿ ನಮ್ಮ ಸರಿ ಬಂದಂಗೆ ಕಾಣ ಮಾಡಿದ್ರೆ ಗೊತ್ತಿಲ್ಲ ಅದನ್ನ ಇದ ಹೀಗೆ ಕೂತಿದ್ದು ನಾನು ಹಿಂದಡೆ ಒಂದು 2 ನಿಮಿಷ ಪ್ರಾಸ್ತಾವಿಕವಾಗಿ ಮಾತಾಡಿ ಅಂತ ಒಂದು 4-5 ಸೆಂಟೆನ್ಸ್ ಮಾತಾಡಿದಷ್ಟೇ ಯಾರಿಗೂ ಫೋನ್ ಬಂತು ನಾನು ಒಂಚೂರು ಸೈಲೆಂಟ್ ಆಗಿ ಒಂಚೂರು ಬೇಜಾರಾಯಿತು. ನಾನು ಹೇಳಿದೆ ಸಂಘಟನೆಯವ್ರನ್ನ ಕರೆದು, ಸರ್ ನನ್ನ ಒಂಚೂರು ಫೋನ್ ಬಂತ ಅಗತ್ಯ ಮನೆಗೆ ಹೋಯ್ಕಾಗ್ತಂದು ಎಂತಕ್ಕೆ ಯಾರೋ ನಮ್ಮ ದೂರದ ರಿಲೇಷನ್ ಒಬ್ಬ ತೀರಿ ವೈ ಮಾಡ್ರೆ ನಮ್ಮ ಮನೆಗೆ ಬರ್ತೀನಿ. ಹಾಗೆ ಕೂತ್ಕೊಂಡು ಅವ್ರು ಮೈಕ್ ತಗೊಂಡು ಮುಂದೆ ಇನ್ನೊಂದು 12 ಜನ ಮಾತಾಡೋಕಿದ್ರು ಅವ್ರು ಮೈಕ್ ತಗೊಂಡೆಲ್ಲ ಕುಟ್ಟಿ. ಈಗ ಇದುವರೆಗೆ ನಮ್ಮ ಜೊತೆ ಮಾತಾಡ್ತಿದ್ದ ಮನು ಹಂದಾಡಿಯವರು ನನ್ನೊಂದಿಗೆ ಮಾತನಾಡಿದರು. ಅವರೀಗ ವಿಷಯವನ್ನು ತಿಳಿಸಿದ್ದನ್ನು ಕೇಳಿ ಬಹಳ ಬೇಸರ. ಹಂಗಾಡಿಯವರು ನನಗೆ ಗೊತ್ತು, ನನ್ನ ಎದೆ ಜೋಡಾಗಿ ಅವಲಕ್ಕಿ ಕೊಟ್ಟಿದ್ದೀನಿ. ಎಲ್ಲಾರು ಮನು ಹಂಗಾಡಿ ಅವರೇ ಸತ್ವಾರ ಅಂತ ಹೇಳ್ತೋ ಅಲ್ಲ ಹೇಳೋ ಗೊತ್ತಿಲ್ಲ ಕಾಣಿ. ಮುಂದುವರ್ಷಿದೆ ಅಲ್ಲ. ಅವರು ಈಗ ತಾನೇ ಹೇಳಿದ್ರು ಅವರ ದೂರದ ಸಂಬಂಧಿ ಒಬ್ಬರು ತೀರಿ ಹೋದರು. ಅವರು ವಾದ ಬೇಜಾರ್ದಿಂತೂ ನನಗೆ ಹೇಳ್ತಾರೆ ಅದು ಹೇಸಿಕೆ ಅಲ್ಲ, ಮುಂದಿನ ಹೇಸಿಕೆ ಅಂತ ಕೇಳಿ. ಆದ್ರಿಂದ ಮನು ಹಂಗಾಗಿ ಅವರು ಈಗ ನಮ್ಮನ್ನೆಲ್ಲ ಅಗಲಿ ಅಲ್ಲಿಗೆ ಹೋಗಲಿದ್ದಾರೆ. ಎಲ್ಲಿಗೆ ಅಲ್ಲ ಅಲ್ಲಿಗೆ ಹೋಗಲಿದ್ದಾರೆ ಅಂದ್ರೆ ಸ್ವತಃ ಬಟ್ಟಿ ನಾವು ಒಂದು ಮಾತುಕತೆ ಹೌದಾ ಏನಪ್ಪ ನಮ್ಗೆ ಗೊತ್ತಿಲ್ಲ. ಅದಕ್ಕೆ ಈ ಅನೌನ್ಸ್ಮೆಂಟ್ ಮತ್ತೆ ಫಸ್ಟಿಗೆ ಹೇಳುವುದೆಲ್ಲ ಬಹಳ ಜನ ನಾ ಹೇಳೋತ್ತಿನಲ್ಲಿ ನಿಂತ್ಕೊಂಬೋದು ಎಂತ ಹೇಳ್ತೀವಿ. ಕಡೆಗೆಲ್ಲ ತಪ್ಪಾಗ್ತಿದ್ರೆ ಸಮ ಹೇಳುವ ಅಂದ್ರೆ ಅಲ್ಲೇ ನಿಂತ್ಕೊಂಡು. ಕಳೆದ ವರ್ಷ ಮಹಿಳಾ ದಿನಾಚರಣೆ ದಿವಸ ಹೀಗೆ ಒಂದು ಕಾರ್ಯಕ್ರಮ ಮಾಡಿ ಅಂದಡೆ ನೀವು ಮುಖ್ಯ ಗೆಸ್ಟ್ ಆಗಿ ಬರ್ಕೊಂಡು ರೊಟ್ಟಿಲ್ಲ ಮಾಡಿ ನಮ್ಗೆ ಗೆಸ್ಟ್ ಆಗಿ ಬರ್ಬೇಕು ಏನು ಹೇಳ್ತಾರೆ ಹಾಕ್ದಂತ ಹಾದಿ. ನಮ್ಮ ಕಾರ್ಯಕ್ರಮಕ್ಕೆ ಯಾರಿದ್ರು ಯಾರಿಲ್ಲ ಅದು ಏನು ಕೇಳಿ ಎಷ್ಟು ಗಂಟೆ ಶುರು ಕೇಳಿ ಹಿಂಗಂದ್ರೆ ನೀವೊಂದು ಅರ್ಧ ಗಂಟೆ ಮಾತಾಡ್ತಂದ್ರೆ ಅರ್ಧ ಗಂಟೆ ಮಾತಾಡ್ಕೊಂಡು ಕೊಟ್ಟಿಲ್ಲ ಅಂದ್ರೆ ಬಂದು ಕೂತಿ ಒಳ ಹಾರಿ ಬಂದು ಕಾಣ್ತಿ ಎಲ್ಲಿ ಹೆಬ್ರಾಣ ಹಾರಿವೆ. ನಾನು ಲೈಟಿಂಗ್ ಬಿಟ್ಟು ಮತ್ತೆ ಒಂದೇ ಒಂದು ಗಣಿಸಿ ಮಹಿಳಾ ದಿನಾಚರಣೆ ಮತ್ತೆ ಒಬ್ಬರೊಬ್ಬರು ಗಣಿಸ್ರಿ ಇದು ಹಾಗೆ ಹಂಗೆ ಮಾತಾಡಿದ್ರೆ ಮುಂದೆ ಕುರ್ಚಿ ಎಲ್ಲ ಕೊಟ್ಟರೆ ಆಚೆ ಮೇನ್ಸ್ ಈಚೆ ಮೇನ್ಸ್ ಆಮೇಲೆ MC ಮಾಡೋರು ಅವ್ರು ಇವರು ಹೂ ಕಪ್ಪಾರ ಹೊರಿ ಮಾಡಿ ಕಪ್ಪಾರ ಕತ್ರಿ ಕಪ್ಪಾರ ರಿಪೇನ್ ಕತ್ತರಿಸುವಾರ ನೀರು ಕೊಡುವಾರ ಚಹಾ ಕೊಡುವಾರ ಉಪಚಾರ ಪೂರಾ ಹೇಗೆ ಸರ್ ಮಹಿಳಾ ದಿನಾಚರಣೆ. ನಾನು ಅಲ್ಲಿ ನಗನಾಚಿ ಸತ್ತ ಇಷ್ಟಕ್ಕೆ ಕೆಲಸ ಮುಗಿಲ್ಲ. ಇಷ್ಟಕ್ಕೆ ಮುಗಿದ್ರೆ ಹಾಗೆ ಮಂಜಿ ಕೊಡ್ಕೊ ಬರ್ತೀನಿ. ಅದು ಯಾರು ಹೇಳಿದ್ರೆ ಅವರಿಗೆ ನಾನು ಕರೆದುಕೊಳ್ಳೆ ಮತ್ತೆ ನೀವು ಎಲ್ಲಿ ಏನಂತ ಕೇಳಿಲ್ಲ. ಭಾಳ ಖುಷಿ ಆಯ್ತು. ಮತ್ತೆ ಬಂದು ಅರ್ಧ ಗಂಟೆ ನಾನು ನಿಂತು ಕೇಳೋರು ನೀರು ಬೇಕಾ ಕೇಳಿ ನೀರು ಬೇಡ ಎಂತ ಬೇಡ ಮಾಡ್ರೆ
ಅವ್ರು ಹೇಳೋದು ಮನು ಹಂದಾಡಿ ತುಂಬ ಸರಳ ವ್ಯಕ್ತಿ, ಅವರು ನಮ್ಮೊಂದಿಗೆ ಚೆನ್ನಾಗಿ ಬೆರೆತಾರೆ. ಕಡಿಮೆ ಅಳ್ಳಿ ಅವರು ಎಷ್ಟು ಸರಳ ಎಂದರೆ ಮಕ್ಕಳೊಂದಿಗೆ ಮಕ್ಕಳಾಗಿ, ಮುದುಕರೊಂದಿಗೆ ಮುದುಕರಾಗಿ, ನೆರೆದ ಹೆಂಗಸರೊಂದಿಗೆ ಹೆಂಗಸರಾಗಿ, ಅಲ್ಲ ಹೇಳಿಕೆ ಅಲ್ಲ, ಇದಕ್ಕಾಗಿ ಒಟ್ಟಿಲ್ಲ. ಎಲ್ಲರೂ ಮಧ್ಯ ವ್ಯಸನ ಊರ್ಜಿತ ಸಂಘ ಇದೆ, ಚರಾಯಿ ಕುಡಿತರೊಂದಿಗೆ ಕುಡಿತರಾಗಿ, ಅಲ್ಲ ಉಪಮೇಯ ಉಪಮಾನಗಳನ್ನು ಅಭೇದವಾಗಿ ವರ್ಣಿಸಲಾಗಿದೆ ಅಂತ ಹೇಳದಂಗೆ ಏನಾದ್ರು ಹೆಚ್ಚು ಕಡಿಮೆ ಹೇಳ್ತಾ ಹೋಗಿದಂಗೆ ಹುಕ್ಕಾರೆ ಸಾಕು. ನೀವು ನಮ್ಮ ಬಗ್ಗೆ ಎಷ್ಟೇ ಒಂದು ಕಾಳಜಿ ಇಟ್ಟದಿದ್ರೂ ಸಾಕು, ಖುಷಿ ಆಯ್ತು ಅಂದ್ರೆ. ಅದು ಒಂದು ಉಪಕಾರ ಮಾಡಿ, ಫಸ್ಟ್ ನಾವು ಸ್ವಲ್ಪ ದೂರ ಅಲ್ಲಿ ಗಾಡಿ ಇಳಿದ ಎಲ್ಲ ರೋಡ್ ಬ್ಲಾಕ್ ಇದೆ, ನೆಡ್ಕೊಂಡು ಒಂದು ಸಾಕಾಯ್ತು, ಕತ್ಲಿ ಆಯ್ತು, ರೋಗಲ್ ಮಾತ್ರ ಕತ್ಲಿ ಇತ್ತು. ಬತ್ತ 12 ಬಂದು ಅವ್ರಿಗೆ ಕುಡುಕ್ ಕೊಡಿ ಅಂತ, ಕುಡುಕ್ ಕೊಡಿ ಅಂತ ನೀರು ಹುಡುಕು, ನೀರು ಬಾಟ್ಲಿ ಅವ್ರಿಲ್ಲ. ಒಂದು ಹೆಂಗ್ಸ್ ಬಂತು, ಒಂದು ಬೆಂಡೆ ಕೆತ್ತಿ ಕೊಡ್ತು. ಬೆಂಡೆ ಹಾಗೆ ಹೋಗಿ ಬೆಳಿ ಅಂಗಿ ತುಂಬ ಎಲ್ಲ ಬಿದ್ದೆಲ್ಲ ಕಲಿ ಹಾಕ್ತಾರೆ ಅಂದು ಒಂದು ಅದು ಮಾಡಿ ಆ ಸ್ವಾ ಹಾಕಿ ಕೊಡ್ತಾರೆ. ಬೋರ್ ಕುಡಿತೀವಿ ಅಂತ ರುಚಿ, ಬೆಂಡದ ನೀರು ದೇವರೊಡನೆ ಆ ಸುಳ್ಳು ಹೇಳಿದ್ರೆ ಹಾಳಾಯ್ತು. ನಾವು ಒಂದು ಹನಿ ನೀರಿದ್ದಿದೆ, ಅದಕ್ಕೂ ಅವರು ನೆನಿಗೆ ಹಾಕ್ತು ಎಂದ್ರೆ ನೀರು ಹೆಂಗೆ ಇಟ್ಕೊಂಡ್ರೆ ಓ ಅಕೇರಿ ಬಾಮಿ ನೀರಕ್ಕಂತ ಇನ್ಯಾರಿ ಹಿಂಗೆ ಬೆಂಡ ಕೊಡಬೇಡಿ ನಾ ಕುಡಿದೆ. ಅದು ಅವ್ರಿಗೆ ಗೊತ್ತಾಗಲ್ಲ, ಗೊತ್ತಾಗಲಿಕ್ಕೆ ಆಗ್ತಲ್ಲ ಅಂತೇಳಿ ಅದಕ್ಕೆ ನೀರಿಲ್ಲ ಅಂತ ಹೇಳಿದ್ರೆ ಇವ್ರಿಗೆ ಆಕಟಕ್ಕಂತ, ಅಥವಾ ಇನ್ನೊಂದು ಕೊಡಿ ಅಂತ ಹೇಳಿದ್ರೆ ಬೆಂಡ ರುಚಿ ಧರ್ಮ ಸಿಕ್ಕಂದು ಎಷ್ಟು ಕೊಡುವೈಮ ಅಂತ ಹೇಳಿದ್ರೆ ಆ ಬೆಂಡಕ್ಕೆ ಸ್ಟ್ರಾ ಬಾಯಿ ಬೆಚ್ಕೊಂಡು ಈ ಹೋರಿ ಆಸೆಡಿ ತಿಂಗಳಿಗೆಲ್ಲ ಎರ್ತ ಕೊಡೋತೀನಿ ಮೈಗೆ ಎಣ್ಣೆ ವರ್ಷಿ ಎಲ್ಲ ಬಾಣಿಗೆಲ್ಲ ನೀರ ಕುಡಿಬೇಡಿ ಅಂತವ್ರ ಹೇಳ್ತದೆ. ಹೇಳ್ತಾರೆ ಅಂತ ಏನಾದ್ರು ನಾ ಮಾತಾಡ ಅದಕ್ಕೆ ಹೋರಿ ಬಾಯಿ ಕೊಡ್ತಾರೆ. ಅದೇ ನಮ್ಮ ಆ ಹೋರಿ ಆ ಹುರಳಿ ಹಾಲು ಎತ್ತ ಕೊಡುವುದಂದ್ರೆ ಆಷಾಢ ತಿಂಗಳ ಸಮಯ, ಈ 6 ತಿಂಗಳ ಅಕ್ಕಿಯರಿಗೆ ಆಷಾಢ ತಿಂಗಳ ಸುರಿಗೆ ಎಲ್ಲ ನಟ್ಟಿ ಎಲ್ಲ ಆರ್ಮೇಲೆ ಹೋರಿ ತಗೊಂಡು ಕೆರೆಗೆಲ್ಲ ಮೀಸಿ ಹಣಿ ಚಂದಿ ಹಾಕಿ ಕೆಮ್ಮಿ ದೊಡ್ಡಿ ಕೋಡ್ ಬಿಡೋದೆಲ್ಲ ತಿಕ್ಕಿ ಮೈಗೆಲ್ಲ ಲಾಯ್ಕ್ ಮಾಡಿ ಎಳ್ಳೆಣ್ಣೆ ವರ್ಷಿ ಲಾಯ್ಕ್ ಮಾಡಿ ದೇವಿ ಮಾತು ಮೈಸೂರ ಬತ್ತೊಂಗಿರೋ ಹೊಟ್ಟೆಗೆ ಗೊಂಗಿ ಇರುವುದಿಲ್ಲ, ಹೊಟ್ಟು ಚಂದ ಹೋರಿ ಮೈ ಕೊಂಡ್ರೆ ಮುಖ ತೋರು ತಾನ ಮೈ ಮಾಡ್ಕೊಂಡಿರ್ತಾರೆ. ಹಾಗಾದ್ರೆ ಹೋರಿ ಸಂಕದಂದ್ರೆ ಹಾಗೆ, ಈಗ ಅದೆಲ್ಲ ಬಿಡಿ ನಾಯಿ ಸಂಕ ಪದ್ಧತಿ ಬಂದಿತ್ತು ಅಂತಂದ್ರಂಗ ಆ ಹೋರಿ ಬಾಣಿ ಬೈ ಕುಡಿತಾನೆ. ಹಾಗೆ ನಾನು ಅವ್ರಿಗೆ ಗೊತ್ತಾಗ್ತಾಗಂದ್ರೆ ಬೆಂಡೆಗೆ ಒಂದು ಸ್ಟ್ರಾ ಹಾಕೊಂಡು ಒಂದು ನೀರಿತ್ತೊಂದು ಅವ್ರು ಇಳಿಸಿ ಅವ್ರಿಗೆ ಖುಷಿಯಾಗಿ ಅವ್ರ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿ ಅಂದ್ರೆ. ನನಗೆ ಬೇಸಿಗೆ ಅದು ಮಾತಾಡ್ತಲ್ಲ, ಒಂದು ರಾಶಿಯಿಂದ ಹೆಕ್ಕೊಂಡು ಬಂದ್ರು, ಇದು ಒಂದು ಹನಿ ನೀರಿಲ್ಲ, ಮೊದಲು ಬಂದು ಎಷ್ಟು ಕುಡಿದು ಬಿಸಾಡಿ ಹೋದನ್ನೇ ಕೊಟ್ರೇನೋ ಅಂದ್ರೆ ನನಗೆ ಹೆಸಿಕೆ. ಮತ್ತೆ ಬರೀ ಬೆಂಡೆ ಕುಡಿದು ನಂಗೆ ಹೆಸಿಕೆ ಆಗಿಲ್ಲ. ಇರಲಿ, ಹೀಗೆ ಮಾತಾಡ್ತಾ ಆದ್ರೆ ಎಷ್ಟೋ ಇತ್ತೇನೋ ಮತ್ತು ಇನ್ನೊಂದ್ಸರಿ ಮಾತಾಡೋದಿತ್ತೆ ಅಂತ ಗೊತ್ತಿಲ್ಲ. ನೀರು ಕೊಟ್ಟು ಅವ್ರು ಕುಡಿ ನೀರು ಗೊತ್ತಿಲ್ಲ.